ಈ ಗ್ರಾಮ ದೇವಿಗಳು ಕುಟುಂಬದ ಧರ್ಮ ದೇವರು ಎಂಜಿನಿಯರ್ ಮಳರಾಯ ಸಹಿತ ಪರಿವಾರ ಸಾನ್ನಿಧ್ಯಗಳು ಭಗವತಿ ಸಹಿತ ಪರಿವಾರ ಸಾನ್ನಿಧ್ಯಗಳೇ ಮಾತ ಸಂಬಂಧವರ್ತ ಕ್ಷೇತ್ರ ಆರಾಧನೆ ಹೊಂದಲು ಅಜೀರ್ಣತ್ವನ ಜೀರ್ಣೋದ್ಧಾರವನ್ನು ಯೋಗ ಭಾಗ್ಯನ ದೇವರಿಗೆ ಮಾತರಿಗೆ ಅನುಗ್ರಹ ಹೊಂದಿಕೊಳ್ತಾರೆ ಕಷ್ಟನ ನಷ್ಟನ ಅವು ಮಾತ್ರ ಲೆಕ್ಕದೀಯರಿಗೆ ದೇವರಿಗೆ ಭವ್ಯವಾಗಿ ಆರೂಢ ನಿರ್ಮಾಣ ಐಟದಾಲ ನಮ್ಮ ವೈಪರಿಗೆ ಇಕ್ಕರೆದಾಲ ಶಾಶ್ವತ ನಮ್ಮ ಇಲ್ಲಿ ಗಂಡ ಅಂತ ಸಮಯಗಳನ್ನ ಸೇರ್ಸ ಸಾನೋಗು ಮತ ಇವಾಗ ಇನ್ನು ಮತ ಸಂಪತ್ತು ದಂಡಿತು ದೈವ ಭಾವ ರೀತಿ ಚಾವಡ ಐದು పొరులుడే ಮನ್ಪಾಲೆ ಒಕ್ಕಡ ಬಾಕಿದ ಪ್ರತಿಷ್ಠಕ್ಕೆ ಒಕ್ಕ ಇಂಚಲ ಬಾಧ್ಯರ ಒಂದರ ಕ್ರಿಯ ಭಾಗಗಳು ಒಬ್ಬ ರೀತಿಯ ಲೋಪದೋಷದ ಮಂಪರೆ ಇಂಚ ಮನ್ಪಾಗದ ದಾನ ಮನ್ಪಾರೆ ಭಯ ನಂಕುಂಟು ಮಲ್ಲ ಬೇಲೆ ಸಮಯದ ಅವಕಾಶ ನಂಗೆ ಕಮ್ಮಿ 1 ವರ್ಷದ ಅವಕಾಶ ಮಾತ್ರ ಯಾಕಂದ್ರೆ ನಂಗೆ ಕಾದಿದ ನೇಮದ ಪೊರ್ಲುದು ಓಡುಗೊಂಡದು ನಮ್ಮ ಆಸೆ ದಿಂಜ ಸಮಯ ಮೂಲಾಲಯ ಬಾಲಾಲಯ ಒಂದು ನಂಗೆ ಆಚಾರ ವಿಚಾರ ಒಂಥರ ಸಾಧ್ಯತೆ ಇದಕ್ಕೋಸ್ಕರ 1 ವರ್ಷದ ಕಾಲಾವಕಾಶ ಉಂಟು ಐಕ ಮಾತೆಲ್ಲ ಪತ್ತು ಒಗ್ಗಟ್ಟಾದ್ರೆ ಐಕೈಕ ಬೋಡ ಅಂಚಿತಿ ಕಾರ್ಯವು ಜಪ್ಪಲೆ ಸಂಪತ್ತಿಗೆ ಮಳರಾಯ ಕೊರತೆ ಉಂಟಾದ ನಮ್ಮ ಜಪ್ಪಲೆ ಮಾತ್ರ ಉದಾಸೀನ ಯಾಕಂದ್ರೆ ಇತ್ನೇಟ ಉದಾಸೀನೇ ನಿಕ್ಲಿನ ಪರಮಾವಧಿ ಆ ಉದಾಸೀನ ಮುಡಿದು ಮಳರಾಯ ದೈವಸ್ಥಾನ ಮನ್ಪುಣೆ ಶುದ್ಧ ಬಂಡದು ಜತ್ತರದನ್ನ ಕೋಡಿ ಎತ್ತಾಗ ಖಂಡಿತವಲ್ಲ ಈ ಮಣ್ಣಿನ ಜತ್ತನೇ ನೀವು ಇಲ್ಲ ಕಮ್ಮಿ ಅಂತ ಮಂತಿದ್ದೇರಾ ಪಲ್ಲೆಗೆ ಕಷ್ಟ ನಷ್ಟ ಮಾತ್ರೆಗಳು ನಿಕ್ಲೆಗಳುಂಡು ಎಂಕ್ಲುಂಡು ಮಾತ್ರೆಗಳುಂಡು ಏರೆಗ್ಲಜ್ಜಿ ಬ್ರಹ್ಮಕಲಶ ನಷ್ಟ ಸಂಪತ್ತು ಒರಿನ ಊಲಜ್ಜಿ ಒಂತೆಲ್ಲ ಒಪ್ಪುಡು ಒಂತೆಲ್ಲ ಬರ್ಪುಡು ಒಬ್ಬರು ಅಂತೆಲ್ಲ ಹೋಗ್ಬಿಡು ಅಂಚೆ ಬಂಡದು ಮಾನವ ಹೋರೆ ದೈವಗಳು ಹುಡುಕುಜೆ ಜಪ್ಪಡಾಗ ನಮ್ಮ ಪಣೀತು ಓದುವರಂಟು ಮುಡೋಡು ನಮ್ಮ ಕ್ಷೇತ್ರ ಉಂಟು ಭಾವನೆ ಹಿಡಿದು ಒಕ್ಕ ಏರ್ಲಾರ್ತೆ ಮಾತೆಲ್ಲ ಆಡಳಿತ ವರ್ಗಾವಡು ಆಚಾರ ವರ್ಗಾವಡು ಸಮಿತಿ ಆವಡು ಜೀರ್ಣೋದ್ಧಾರ ಸಮಿತಿ ನಮ್ಮಳ ಏರ್ಲ ಯಾನಮಲ್ಲ ಎಣ್ಣೆಡ್ದಾಯಿನೇ ಒಂಡದು ಏರ್ಲ ಆತ ನಮ್ಮ ಉಂಟು ಭಾವನೆ ಮಂತೊಂದು ಬೋಡು ನಾಡ ಕೋಡಿ ಎತ್ತಾವನೇ ಹಾಕು ಅಂತದೆಲ್ಲ 1 ವರ್ಷ ಬೋರ್ಚಿ ಮಾತೆಲ್ಲ ಮನಸ್ಸು ಮಂತು ನಾಡ ಅರ್ಧ ವರ್ಷ ಡಾವು ಇವಾಗ ಐಕು ಕೂಡ ಕೆಲಸ ಮಾತ್ರ ಜತ್ತದಾಗ್ತದೆ ವೃತ್ತಾಚಾರ ನಂಗೆ ಮಾತ ದಿಂಜ ಋತು ಅಂತಾರೆ ಇದಾಗಿಂದ ಬೆಂದು ತಿನ್ಪುಣ ಸಂಸಾರ ಮಾತ ಅಂಚಿ ಹೋಗ್ಬಿಡಿ ಮಾತ ಸೈಕ ಸಂಘಟಗಳು ಮಾತಾಡಿಗೆ ಒಪ್ಪುಣ ಇವಾಗ ದಿಂಜ ಋತು ಮಂತ್ರಿ 2 ದಿವಸ ಸಾಧ್ಯತೆ ಇವಾಗ ಬ್ರಹ್ಮಕಲ ಶುದ್ಧಿನ ಇವಾಗ 45 ದಿನ ಒತ್ತೊಟ್ಟು ಉಂಟುಲೆ ಅತ್ತೇಟ ಶುಭ ಕಾರ್ಯ ಮಾತ ಮನ್ಪುಳೆ ಈ ಮಣ್ಣು ಡಾವಡ ಇನ್ನ ಕರ್ಮಗಳು ಮಾತ ಉಂಟು ಅವಾಗ ಇದು ಮಾತ ದೈವಗಳು ಕ್ಷಮಿಪೋಡು ಆವಡ ಕರ್ಮನ ಮಾತ ನಂಗೆ ಮನ್ಪೇರೆ ಹಾಕಿದೆ ಇದಾಗೆಲ್ಲ ಸಂಕೋಚ ಮಂತಿ ಇವಾಗ ಮಾತ ದೇವಸ್ಥಾನ ಒಂದೇ ನಿಯಮ 5 ದಾರ ನಿಕ್ಲೆ ದೋಷ ವರ್ಪಿಸಿ ಇದಾರ 5 ಮಾತ ನಮ್ಮ ಆಪ ಬ್ರಹ್ಮಗಳ ಶಾಯಿ ಬೊಕ್ಕೈಕು ಮಾತ ಪ್ರಾಶಿ ತೋಡು ಯಾಕೆಂದ್ರೆ ಹೊರ ಹೋಗು ಉಂಟುಂಡಲ್ಲ ಪುನರಪಿ ಬ್ರಹ್ಮಲಶನಗ ಮಾತ ಪ್ರಾಶಿ ತಾಪು 5 ವಾದ ದೋಷ ನಂಗೆ ವರ್ಪಿಸಿ ಅವಡಾಯಿನೇನು ಮನ್ಪುಡಾತ ಒಬ್ಬರೇನ ಅಲ್ಪ ಬಂಡ ಹಾಕು ನಾವು ಅಲ್ಪ ಬೇತೆ ಕ್ಷೇತ್ರ ಹಾಕುದು ಅವು ಬ್ರಹ್ಮಗಳ ಶಾಯಿ ಬೊಕ್ಕ 1 ವಾರ ಕರಿದು ಮನ್ಪುಳೆ ಮುಂದರಿ ಮೂಲ ಪರಿಹಾರ ಮಾಡ್ದಂಗೆ ಮನ್ಪರೆ ಆಗ್ಲಿ ಬ್ರಹ್ಮಕಲಶ ಕರಿದೆ ಪೂರ ಓಂ ಅನ್ಪುಣಲ್ಲ ಬ್ರಹ್ಮಕಲಶ ಕರಿದು ಮನ್ಪುಳೆ ಅತ್ತೇಟ ಪರ್ಬ ವತ್ತನ ಚೌತಿ ಮಾತ ಕೆಲವು ಮಾತ ಹಾಕುಣ ಕಟ್ಟುವಾಡಗಳು ಅವು ಮಾತ ನಂಗೆ ನಡಪಾರಿ ಆಗ್ಲಿ ಖಾಲಿ ಸಂಕ್ರಾಂತಿ ಬೊಂಡ ಕೊಡತ್ತು ಇದು ಧೂಪದೀಪದ ಸೇವೆ ಮನ್ಪುಡಿ ದೈವಡ ಪ್ರಾರ್ಥನೆ ಅನ್ಪುಳೆ ಎಂಕೆ ದಕ್ಷಿಣ ಮನ್ಪುಳೆ ಅಂಜನೆ ನಿಖಿಲ್ ಅಂಜನೆ ಜಲಟು ಮನ್ಪುಣ ಹೆವಾರವು ಐಟ್ಲ ದೈವಡ ಪ್ರಾರ್ಥನೆ ಅಂತಲ್ಲ 3 ಮೌಢ್ಯ ಬಂಡದು ಅವಳು ಮೌಢ್ಯ ಬರವಿ ಅವಳು ಮೌಢ್ಯ ವತ್ತನ 3 ಸ್ಥಾನವಾಗಿ ಅಳಿತ ಮೌಢ್ಯದ ಕೊರುವೆರ ಕೊಡಲ ಏಲೇ ಜಪ್ಪಲೆ ಹೃದಯ ಮನ್ಪುಳೆ ಇನ್ನಿಡ್ಲಾಗಾಯ್ತು ಕೆಲವು ಮುಖಮೂರ್ತಿನ ಮಾತ್ರ ರಿಪೇರಿ ಉಂಟು ನಾನು ಇವಾಗ ಇಲ್ಲ ಇನ್ನು ಬೆಪ್ಪು ಸಂಕೋಚ ಮಾಡ್ಕೊ ನನ್ನ ಪಾಲೆಲ್ಲ ಬೀರ್ಲಜ್ಜಿ ಬರೀತಿ ದೂರಸ್ಥಿರ ಸಾಧಿಗಳಾಪುಂಡು ಅಂಜನೆ ಬೇಲೆದ ಅವಕಾಶಗಳಾಪುಂಡು ಇವಾಗ ಇದು ಒಂಚೆ ಆನೆ ಮನ್ಪುಡಿ ನಮ್ಮ ಒಕ್ಕ ತೀರ್ಮಾನ ಅನ್ಪುಡು ಅದಾಗಿಂದ ಹೊಡಾಜ ಬೂಡು ಬೇಕಿತ್ತು ಬಲದಾಯನ ಸಾನ್ನಿಧ್ಯ ಬೇಕಾಗ್ತದೆ ಒಂಜೆ ಆಗಿ ನೋಡಿತ್ತು ಇವಾಗ ಅಮ್ಮ ನಡೀತು ನನಗೆ ಇಲ್ಲ ತೊಂದರೆ ಇದ್ದಿ ಆ ಶಕ್ತಿಗಳೆಲ್ಲ ತೊಂದರೆ ಇತ್ತು ಇವಾಗ ನಮ್ಗೆ ಜಾಗೃತೆಗೆ ಮಾತ್ರ ಇವಾಗ 5 ಮಾತ ವಾವ ರೀತಿ ಇಂಚೆ ಬೋಡ ಇಲ್ಲಿ ಬೊಕ್ಕ ಬಾರ್ತಾರೆ ಮೂರ್ತಿ ಹೂವು ಮಾತ ರಿಪೇರಿಗುಂಡು 5 ಮಾತ ನಮ್ಮ ಹೊನಿತ ತಿರುಳು ಪುಡಿ ಬಾಲಾಲಡು ಪ್ರತಿಷ್ಠಾ ಮಾಡ್ಬಿಡಿ ನಾಗದೇವರೆಲ್ಲ ಅಂಜನೆ ಬಾಲಾಲಡು ಪ್ರತಿಷ್ಠಾ ಮಾಡ್ಬಿಡಿ 5 ಹೊತ್ತ ಶಿಲ್ಪಾಧಾರ ಪ್ರಕಾರವಾದ ಶಿಲ್ಪಿಲೆಡ ಮಾತ ಪರಿಶೋಧನೆ ಮಂತದ್ದು ವಾವ ರೀತಿ ಇಂಚೆ ಬರ್ಕೊಂಡು ಬಡದು 5 ಹೊತ್ತ ಅಶ್ವತ್ಥ ಮರ ಉಂಟು ಅವಳ ನಂಗೆ ಉಪದ್ರ ಉಂಟು ಇವಾಗ ಇದು ಕರ್ತರೆ ಬಲ್ಲಿಂದ ಬಡಾದು ಶಾನೋಡು ಅದೇ ವರವಾದಿತ್ತು ನಾಣಕ್ಕೆ ಬೇತೆ ಕ್ರಿಯೆ ಉಂಟು 5 ಮಾತ ಮನ್ಪುಣಗ ಶಿಲ್ಪಿ ಆಧಾರ ಪ್ರಕಾರವಾದ ಇದು ಮಾನವಿ ಬರ್ತದೆ ಬೊಕ್ಕದಿ ಕಾರಣ ಅಂತಿದೆ ಯಾಕೆಂದ್ರೆ ಓಡಾಡಿ ಬರ್ತನ ಇವಾಗ ಕಷ್ಟ ಇವಾಗ ಇಲ್ಲ ಬುಕ್ಕ ಮಂತಾರೆ ಇವಾಗ ಮಾತ ಮನ್ಪುನಾಡಿ ಹೋತರ ದುರುಗಳು ತಂದ ಇನ್ನು ಮಾತ ದೇವರು ಪರಿಹಾರ ಉಂಟು ದೈವಳಿ ಬೋಡ ಸೃಷ್ಟಿಕಲಶ ಮಾತ ಬಂತಲ್ಲ ಕಾಂಡ ನನ್ನ ಸಂಹಾರ ತತ್ವ ಕಲಶ ಅಭಿಷೇಕ ಬಂತದ್ದು ಬಾಲಾಲೇಡು ಪ್ರತಿಷ್ಠೆ ಮನ್ಪುಡಿ ಮನ್ಪುನಾಡಿ ನನ್ನ ಪ್ರತಿಷ್ಠೆ ಮುಟ್ಟ ಒವೇ ತರದ ದುರಿತ ದೋಷ ಕಷ್ಟ ನಷ್ಟಗಳಿದ್ದಾರೆ ನಿಕ್ಲಿಕ್ಲಿ ಮನ್ಪಿಸಿದ್ದೆ ವಾರ ಕ್ಷೇತ್ರ ವೃತ್ತಿ ಕ್ಷೇತ್ರ ಕರ್ಮಾಂತ ಕ್ಷೇತ್ರ ಒಂದೆದ್ದು 10 ಬಾರಿ ಅಭಿವೃದ್ಧಿ ಆಯ್ತ ಕಷ್ಟ ಬರ್ತಲ್ಲ ಸ್ವಾಮಿನ ಸಂಜೆ ಮನಿತೊಳ್ಳಿ ಹಿಂಗೆ ಕಷ್ಟದ ಪರಿಹಾರ ಉಂಟು ಸುಖತ ಸಾಧಿಕೊಡ್ಲೆ ಕೋಡಿ ಎತ್ತಾಲೆ ಅಂತೇನು ಜತ್ತಿ ಕೆಲಸ ಮಾಡುದು ಆಕೃತಿಗೆ ಬೆರಿಸಾಯ್ತು ಮಾತೆಲ್ಲ ಒಮ್ಮತ್ತೋಡು ಆ ಹಿಂಗೆ ಬೇದಗದಿ ಚಂದೆ ನಮ್ಮ ಕ್ಷೇತ್ರವನ್ನು ಕೂಡ ಬಾವೆರಡು ಮಾತೆಲ್ಲ ಕೈ ಜೋಡಿಸ ಒಂದು ಆ ಕೆಲಸ ನೆನೆತ್ತಿರದ ಹೊರತುಡು ಹೊರಗೂಡೆ ಮನ್ಪಾದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶನ ಕಣ್ಣಾರೆ ತೂಪುಣ ಚಿತ್ರ ಯೋಗಲ ಭಾಗ್ಯ ರೈಕಿ ಒಡಾಂಚಿ ಜನಬಲ ಧನಬಲ ಸಕಲ ಸಂಪತ್ತು ಅಷ್ಟು ಐಶ್ವರ್ಯ ಮಾತ ದೇವರ ಅನುಗ್ರಹಿಸಿದೆ ಎಂಕ್ಲೆ ಕೈಟಿ ಆ ಮಹಾಕ್ಷೇತ್ರ ಹೊರಲು ನಿರ್ಮಾಣ ಅಂತಿದ್ದೇನೆ ಆಯ್ತ ಸಂಪೂರ್ಣ ಬಲ ಎಂಕ್ಲೆ ಮಾತೆರೆಗ್ಲ ಅನುಗ್ರಹ ಅಂತ ಕೊಡಿ ಮಣ್ಣುಲ ಬೆಲೆ ಕಂಡು ಎಂಕೆಲ ಬೆಲೆ ಗದೇರು ಅನ್ಪಿಸಿತ್ತು ಎಂಟೆ ಪಾತೆರನು ಬಲ
ಮಲರಾಯ ಸಹಿತ ಪರಿವಾರ ಸಾನ್ನಿಧ್ಯಗಳು ಅನುಗ್ರಹಿಸಿದ್ದೇವೆ ಎಂಕೈ ಕೂಡ ರೀತಿಯ ಇಷ್ಟಾರ್ಥ ಮಾತ ಅನುಗ್ರಹ ಮಂತ್ರು ರಿಕೈಗೆ ಮನ್ಪಿಸಿ ವ್ಯವಹಾರ ಕ್ಷೇತ್ರಪ್ಪು ವೃತ್ತಿ ಕ್ಷೇತ್ರಪ್ಪು ಜಲಟ್ಟು ವರ್ತಿಸಿ ಭಸ್ಯೋತ್ಪತ್ತಿ ಇಲ್ಲ ಒಂದೆರಡು 10 ಬಾಲ ದೇವಿರ ಅಭಿವೃದ್ಧಿ ಆದ ಸೂರ್ಯ ಚಂದ್ರ ಪರ್ಯಂತ ಕೀರ್ತಿವಂತರಾದ ಜೀವನವಂತರ ಯೋಗಲ ಭಾಗ್ಯ ಲೈಕಬಡಾಂಚಿ ಜನಬಲ ಧನಬಲ ಸಕಲ ಸಂಪತ್ತಿಲ್ಲ ಅಂಚನೆ ಆ ದೈವೋಡನ ಸಂಪೂರ್ಣ ಅನುಗ್ರಹದ ಅನುಜ್ಜ ಕಲಶೋಗು ಬಾಲಾಲ ಪ್ರವೇಶೋಗು ದೈವೋಡ ಅನುಜ್ಜನ ಅನುಗ್ರಹಿಪಡು ಅಂಚನೆ ಆಪಿಂಚಿತ್ಯ ಮುಖಮೂರ್ತಿ ಮಾತ ರಿಪೇರಿ ಮಂತ್ರಿ ಪುನರ್ ಪ್ರತಿಷ್ಠಾವನ್ ಯೋಗ ಯೋಗಿತೆ ನಿಂತಾಗ ಅನುಗ್ರಹಿತುಕೊಂಡು ಮಾಡಿ ನಾವು ಮಾತಲ್ಲಿ ತುಂಬ ದೈವ ಸಾನ್ನಿಧ್ಯಗಳು ಭಕ್ತಿಪೂರ್ವಕವಾದ ಒಂದು ಹೆಚ್ಚು ಪ್ರಾರ್ಥನೆ ಸಂಭವ ಮಹಾದೇವ ವಿಶ್ವೇಶಾನ ಶಿವಶಂಕರರು ಆತ್ಮನೀಲ
ಶ್ರೀ ಮಲರಾಯ ದೇವಸ್ಥಾನ ಮುರ್ಕಟ್ಟೆ ಇತ್ಲು ಕೊಯ್ಯಕಂಡ ಬಂಗ್ರಮಂಜೇಶ್ವರ. ಈ ದೇವಸ್ಥಾನವು ಸಾಧಾರಣ ರಾಜರ ಕಾಲದಿಂದಲೇ ನಿರ್ಮಾಣ ಆಗಿದೆ ಅನ್ನೋದು ಪ್ರತೀತಿ ಇದೆ. ಇಲ್ಲಿ ಅವರು ನಮ್ಮ ಮೀನುಗಾರಿಕೆ ಮಗುವೀರರ ಪ್ರಮುಖ ವೃತ್ತಿ. ಆ ಮೀನುಗಾರಿಕೆ ಮಾಡ್ತಿದ್ದ ಹೆಂಗಸರು ಮೀನನ್ನು ಮಾರಾಟ ಮಾಡುತ್ತಾ ಮಲಾರ್ ಕ್ಷೇತ್ರಕ್ಕೆ ಹೋದಾಗ ಮಲಾರ್ ಕ್ಷೇತ್ರದಲ್ಲಿ ಮಲಾರಿನ ಮಲರಾಯ ಸಾಪರಿಯವರ ದೇವದ ಜಾತ್ರೆಗಳು ನಡೀತಿತ್ತು. ಆಗ ಅವರು ದೇವದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಸ್ವೀಕರಿಸುವಾಗ ಮನಸ್ಸಲ್ಲಿ ಮನವರಿಕೆ ಮಾಡಿಕೊಂಡ್ರು, ಇಂಥದೇ ಒಂದು ಶಕ್ತಿ ನಮ್ಮಲ್ಲೂ ಇರ್ತಿದ್ರೆ ಒಳ್ಳೆಯದಿತ್ತು ಅಂತ ಹೇಳಿ. ಹಾಗೆ ಸೆರೆಗೊಡ್ಡಿ ಪ್ರಸಾದವನ್ನು ತಂದಾಗ ನಾಗಮ್ಮ ಬಾಲಮ್ಮ ಅನ್ನುವ ಹೆಂಗಸರು ಹಿರಿಯವರು ತಂದು ಪ್ರಸಾದವನ್ನು
ನಮ್ಮ ಮುಕ್ಕಾಲಿಗೆ ಅನ್ನೋದಿತ್ತು ಮೊದಲನೇ ಕಾಲದಲ್ಲಿ, ಹಲಗೆಯಲ್ಲಿತ್ತು. ಕ್ರಮೇಣ ಅಲ್ಲಿ ಗೆಜ್ಜೆ ಶಬ್ದ, ಗಗ್ಗರ ಶಬ್ದ ಹೀಗೆಲ್ಲ ಕೇಳ್ತಾ ಬಂದು ಮತ್ತೆ ಬ್ಯಾಂಡ್ ವಾದ್ಯದ ಶಬ್ದಗಳೆಲ್ಲ ಕೇಳಲಿಕ್ಕೆ ಬರ್ತಾ ಸ್ಟಾರ್ಟ್ ಆಯಿತು. ಆಗ ಪ್ರಶ್ನೆ ಚಿಂತನೆಯಲ್ಲಿ ನೋಡಿದಾಗ ಕಂಡು ಬಂದ ವಿಷಯ ಏನಂದರೆ, ಮಲರಾಯ ಮತ್ತು ಬಂಟೆ ದೇವಗಳ ಸಾನ್ನಿಧ್ಯ ಈ ಕ್ಷೇತ್ರಕ್ಕೆ ಬಂದಿದೆ, ಮನೆಗೆ ಬಂದಿದೆ ಅಂತೇಳಿ ಆಯಿತು. ಕ್ರಮೇಣ ಭಂಡಾರ ಮನೆಯವರು ಮತ್ತು ನಮ್ಮ ಮಗುವಿರ ಸಂಘದವರು ಸೇರಿಕೊಂಡು ಮಲರಾಯ ದೇವಸ್ಥಾನವನ್ನು ಕಟ್ಟಿದರು ಅನ್ನೋ ಒಂದು ಪ್ರತೀತಿ. ಎಷ್ಟು ವರ್ಷ ಹಿಂದೆ ಹೇಳಲಿಕ್ಕೆ ಬರೋದಿಲ್ಲ. ಸಾಧಾರಣ ಇಲ್ಲಿ ಅಶ್ವತ್ಥ ಮರದ ಫಾರವನ್ನು ನೋಡುವಾಗ ಎಲ್ಲರೂ ಹೇಳ್ತಿದ್ದಾರೆ ಒಂದು 700ರಿಂದ 800 ವರ್ಷಗಳ ಇತಿಹಾಸ ಇರಬಹುದು ಅಂತೇಳಿ. ಹಾಗೆ ಇಲ್ಲಿ ದೈವದ ಆಯುಧದ ಕೆಲಸ ನೋಡಿದ ನಮ್ಮ ಕೆನರಾ ಜ್ಯುವೆಲ್ಲರ್ಸ್ನ ಮಾಲಕರಾದ ವಾಲ್ಕೆ ಅವರು ಹೇಳಿದ್ದಾರೆ, ಇದು ರಾಜರ ಕಾಲದಲ್ಲಿ ನಿರ್ಮಾಣ ಆದ್ದು ಅಂತೇಳಿ. ಆದ ಕಾರಣ ಈಗಿನ ನಮ್ಮ ತಲೆಮಾರಿಗೆ ಈ ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಆಗಿದೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಒಂದು 600ರಿಂದ 800 ವರ್ಷಗಳ ಇತಿಹಾಸ ಇರಬಹುದು ಅಂತೇಳಿ ತಿಳ್ಕೊಂಡಿದ್ದೇವೆ. ಈ ದೇವಸ್ಥಾನವು ಮಂಜೇಶ್ವರ ಮೊಗವೀರ ಸಂಘ ಇದರ ಆಡಳಿತಕ್ಕೆ ಒಳಪಟ್ಟಿದೆ. ಹಾಗೂ ಇಲ್ಲಿ ಮಂಜೇಶ್ವರ ಮತ್ತು ಕಡಪರ, ಉದ್ಯಾವರ ಹಾಗೂ ಕಬ್ಬಿನ ಹಿತ್ತಲು, ಕಿನಿಯರ ಹಿತ್ತಲು ಈ ಪ್ರದೇಶಗಳಲ್ಲಿರುವ ಎಲ್ಲ ಮಂಜೇಶ್ವರದ ಈ ನದಿಯ ಈಚೆ ಮತ್ತು ಆಚೆ ಇರುವ ಅಕ್ಕರೆ ಇಕ್ಕರೆ ಅಂತ ಹೇಳ್ತೇವೆ, ಹೀಗೆ ಹೇಳಿದ್ರೆ ಐರೇರಿ ಅಂತೇಳಿ ಎಲ್ಲರೂ ಸೇರಿಕೊಂಡು ಒಂದು ಆರಾಧನೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಮಲರಾಯ ದೇವರು ಎಲ್ಲರ ಇಷ್ಟಾರ್ಥವನ್ನು ಈಡೇರಿಸಿಕೊಂಡು ಬಂದಿದ್ದಾರೆ ಇಷ್ಟವರೆಗೆ. ಈಗ ನಮ್ಮ ಅನುಭವದಲ್ಲಿ ಈ ಬ್ರಹ್ಮಕಲಶವು 3ನೇ ಬ್ರಹ್ಮಕಲಶವಾಗಿದೆ. ಮೂಲತಃ ಮೊದಲಲ್ಲಿ ಇದು ಪಂಚಲೋಹದ ಕಂಚಿನ ವಿಗ್ರಹ ಇತ್ತು. ಆ ನಂತರ ಅದನ್ನು ರಜತ ವಿಗ್ರಹ, ಬೆಳ್ಳಿ ವಿಗ್ರಹಕ್ಕೆ ಮಾರ್ಪಾಟು ಮಾಡಿದ್ದೇವೆ. ಮತ್ತೊಮ್ಮೆ ಬ್ರಹ್ಮಕಲಶವೂ ಆಗಿದೆ. ಇದು 3ನೇ ಬ್ರಹ್ಮಕಲಶ ಆಗಿ ಸಂಪೂರ್ಣ ದೇವಸ್ಥಾನವನ್ನು ಈಗ ನಾವು ತೆಗೆದು ಹೊಸ ದೇವಸ್ಥಾನ ನಿರ್ಮಿಸುವ ಸಂಕಲ್ಪವನ್ನು ತೊಟ್ಟಿದ್ದೇವೆ. ಪ್ರಶ್ನೆ ಚಿಂತನೆ ಪ್ರಕಾರ ಒಂದೂವರೆ ವರ್ಷದ ನಮಗೆ ಅವಧಿಯನ್ನು ಕೊಟ್ಟಿರ್ತಾರೆ. ಈಗಾಗಲೇ ಒಂದು 6 ತಿಂಗಳ ಅವಧಿ ಮುಕ್ತಾಯವಾಗಿರುತ್ತದೆ. ಇನ್ನು ಈ 1 ವರ್ಷದ ಒಳಗಡೆ ಈ ದೇವಸ್ಥಾನವನ್ನು ಮಾಡುವರೆ ಮಂಜೇಶ್ವರ ಮೊಗವೀರ ಸಂಘ ಎಲ್ಲರ, ನಮ್ಮ ಉಲ್ಲಾಲ ಮೊಗವೀರ ಸಂಘ ಇರ್ಬೋದು, ಉಪ್ಪಳ ಇರ್ಬೋದು, ಹಾಗೆ ನಮ್ಮ ಉಚ್ಚಿಲ ಮಹಾಜನ ಸಂಘದ ಎಲ್ಲ 155 ಗ್ರಾಮ ಸಭೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಉಚ್ಚಿಲ ಮಹಾಜನ ಸಂಘದ ಗೌರವಾಧ್ಯಕ್ಷರಾದ ನಾಡೋಜ ಜೀಶಂಕರ್ ಅವರ ಗೌರವಾಧ್ಯಕ್ಷ ಸ್ಥಾನದಲ್ಲೂ, ಹಾಗೂ ನಮ್ಮ ಉಚ್ಚಿಲ ಮಹಾಜನ ಸಂಘದ ಅಧ್ಯಕ್ಷರು, ಹಾಗೆ ಮಂಜೇಶ್ವರದ ಅಧ್ಯಕ್ಷರು, ಉಲ್ಲಾಲದ ಸಮಿತಿಯವರು, ಬೆಂಗೆರೆ ಸಮಿತಿಯವರು, ಹಾಗೆ ಮಂಜೇಶ್ವರದಿಂದ ಬೇರೆ ಕಡೆ ವಲಸೆ ಹೋಗಿ ಅಲ್ಲಿ ಮನೆ ಮಾಡಿ ಕರ್ನಾಟಕದಲ್ಲಿ ನಿಲ್ಲಿಸಿರ್ತಾರೆ. ಇವರನ್ನೆಲ್ಲ ಒಟ್ಟುಗೂಡಿ ಅಂದಾಜು ವೆಚ್ಚ ಒಂದು 4 ಕೋಟಿಗಿಂತಲೂ ಅಧಿಕದ ಒಂದು ಅಂದಾಜು ವೆಚ್ಚವನ್ನು ನಾವು ತಯಾರಿಸಿರ್ತೇವೆ. ಆ ಪ್ರಯುಕ್ತ ಇವತ್ತು ಬಾಲಾಲಯ ನಿರ್ಮಿಸಿ ದೇವರನ್ನು ಬಾಲಾಲಯದಲ್ಲಿ ಇಟ್ಟಿದ್ದೇವೆ. ಇನ್ನು 1 ವರ್ಷದೊಳಗೆ ಈಗ ತಂತ್ರಿಯವರ ವಡಾಜ್ಯ ತಂತ್ರಿಯವರ ದಿವ್ಯ ಉಪಸ್ಥಿತಿಯೊಂದಿಗೆ ಕಲಶಾಭಿಷೇಕ ಎಲ್ಲ ಮುಗಿಸಿ ಅವರು ಪ್ರಾರ್ಥನೆ ಮಾಡಿ ನಮಗೆ ಈ 1 ವರ್ಷದ ಒಳಗಡೆ ಬರುವ ಮಾರ್ಚ್ ತಿಂಗಳಲ್ಲಿ ನಾವು ಜಾತ್ರೆ ಮಾಡಬೇಕು. ಒಂದು ವೇಳೆ ವಿಳಂಬ ಆದ್ರೂ ಪತ್ತನಾಜೇವಲೆಗೆ ಬ್ರಹ್ಮಕಲಶ ಆಗಿ ದೇವದ ಜಾತ್ರವನ್ನು ಮಾಡುವರೆ ತೀರ್ಮಾನಿಸಿರ್ತೇವೆ. ಇದಕ್ಕೆ ಪರವೂರ ಭಕ್ತಾಭಿಮಾನಿಗಳ ಎಲ್ಲರ ಸಹಕಾರವನ್ನು ನಾವು ಕೇಳಿಕೊಳ್ಳುತ್ತೇವೆ.